ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿರತಕ್ಕಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಈಗಾಗಲೇ ನಾನು ಟೈಟಲ್ ಯಾರು ನೋಡಿರ್ತಾರೋ ಅವ್ರಿಗೆಲ್ಲ ಗೊತ್ತಾಗಿರುತ್ತೆ. ಪ್ರತಿಯೊಬ್ಬರಿಗೂ ಈ ಟೆಂಪಲ್ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಯಾರು ಗೊತ್ತಿರಲ್ವೋ ಅವ್ರಿಗೆ ಒಂದು ಸತಿ ನಾನು ತೋರಿಸೋಣ ಅಂದ್ಬಿಟ್ಟು ಸುಮಾರು ಸತಿ ನಾವು ಹೋಗ್ತಿರ್ತೀವಿ, ಬಟ್ ವಿಡಿಯೋ ಮಾಡ್ಕೋತಿರಲಿಲ್ಲ. ಈ ಸತಿ ಮಾಡ್ಕೊಳ್ಳೋಣ, ಯಾರಾದರೂ ಗೊತ್ತಿಲ್ಲದೆ ಇರೋರು ಬಂದು ಒಂದು ಸತಿ ವಿಸಿಟ್ ಮಾಡಲಿ ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾವು ಹೋಗಬೇಕಾದ್ರೆ ದೊಡ್ಡಬಳ್ಳಾಪುರದ ಮೇಲೆ ಹೋಗಬೇಕು. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಘಾಟಿ ಹಂಗೆ ಹೋಗಬೇಕು. ಯಾರು ಬ್ಯಾಂಗ್ಳೂರಿಂದ ಬರ್ತೀರೋ ಅವ್ರು ಹಾಗೆ ಬರಬೇಕು. ಬೇರೆ ಕಡೆಯಿಂದ ಬರೋರಿಗೆ ಬೇರೆ ರೂಟ್ಸ್ ಎಲ್ಲ ಇದೆ. ನಾವು ಇವಾಗ ದೊಡ್ಡಬಳ್ಳಾಪುರಕ್ಕೆ ರೀಚ್ ಆದ್ವಿ. ದೊಡ್ಡಬಳ್ಳಾಪುರ ನೀವು ಸ್ಟ್ರೈಟ್ ಒಂದೇ ರೋಡೇ ಬರಬೇಕು. ಬಂದರೆ ಸರ್ಕಲ್ ಸಿಕ್ಕುತ್ತೆ, ಅಲ್ಲಿ 4 ಡಿವಿಯೇಷನ್ಸ್ ಆಗಿರುತ್ತೆ. ನೀವು ಯಾವ ಕಡೆನೂ ಹೋಗಬೇಡಿ, ಸ್ಟ್ರೈಟ್ ಗೌರಿಬಿದನೂರು ರೋಡ್ ಇದೆಯಲ್ಲ ಆ ರೋಡಲ್ಲಿ ಬಂದರೆ ನಿಮಗೆ ಘಾಟಿಗೆ ಹೋಗೋ ಇದು ರೋಡ್ ಸಿಕ್ಕುತ್ತೆ ನೋಡಿ. ಇಲ್ಲಿ ರೈಟಿಗೆ ತೊಗೋಬೇಕು. ರೈಟಿಗೆ ತೊಗೊಂಡು ಸ್ಟ್ರೈಟ್ ಒಂದೇ ರೋಡೇ, ಎಲ್ಲೂ ಟರ್ನ್ ಆಗೋಷ್ಟಿಲ್ಲ. ಸ್ಟ್ರೈಟ್ ಒಂದೇ ರೋಡೇ ಘಾಟಿಗೆ. ಇಲ್ಲಿ ಸುಮಾರು ಅಂಗಡಿಗಳಿರುತ್ತೆ, ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರೆ. ತರಕಾರಿ ಫ್ರೆಶ್ ಆಗಿರುತ್ತೆ. ಆಮೇಲೆ ಕೈಯಲ್ಲಿ ಮಾಡಿರ್ತಕ್ಕಂಥ ಬ್ಯಾಸ್ಕೆಟ್ಸ್ ಎಲ್ಲ ಇರುತ್ತೆ ಇಲ್ಲಿ. ಈ ಸತಿ ಏನೂ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ತುಂಬ ಮಳೆ ಬರ್ತಿತ್ತು. ಹಾಗಾಗಿ ನಾವು ಎಲ್ಲೂ ನಿಲ್ಸೋಕ್ಕಾಗಲಿಲ್ಲ. ಪ್ರತಿ ಸತಿ ಹೋದಾಗೂ ನಾನಲ್ಲಿ ಫ್ರೆಶ್ ಆಗಿರೋ ಅಂಥ ತರಕಾರಿ ಎಲ್ಲ ತೊಗೊಂಬರ್ತಿರ್ತೀವಿ, ಬಟ್ ಈ ಸತಿ ಏನು ತೊಗೊಂಬರೋಕ್ಕಾಗಲಿಲ್ಲ. ಇನ್ನೇನು ಒಂದು 10 ಮಿನಿಟ್ಸಲ್ಲಿ ರೀಚ್ ಆಗಿ ಹೋಗ್ತೀವಿ. ನೀವು ಘಾಟಿಗೆ ಬರಬೇಕಾದ್ರೆ ಆದಷ್ಟು ನೀವು ಮಧ್ಯಾಹ್ನ ಬರೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಆವಾಗ ರಶ್ ಇರಲ್ಲ. ಮಧ್ಯಾಹ್ನದ ಬಂದರೆ ರಶ್ಶೇ ಇರಲ್ಲ. ಮಧ್ಯಾಹ್ನ ಸಂಜೆ 2 ಟೈಮ್ ಸೂಪರ್ ಟೈಮ್ ಅಂತ ಹೇಳ್ಬೋದು. ಮಾರ್ನಿಂಗ್ ಬಂದರೆ ನಿಮಗೆ ಮಹಾಮಂಗಳಾರತಿ ಅವೆಲ್ಲ ಆಗ್ತಿರುತ್ತಲ್ಲ, ಸಿಕ್ಕಾಪಟ್ಟೆ ಜನ ಮಹಾಮಂಗಳಾರತಿಗೆ ಬಂದಿರ್ತಾರೆ. ಹಾಗಾಗಿ ನೀವು ಮಧ್ಯಾಹ್ನ ಆ ಥರ ಟೈಮಲ್ಲಿ ಬಂದರೆ ಆರಾಮಾಗಿ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ದೇವ್ರನ್ನ. ಇಲ್ಲದೇ ನಿಮ್ಗೆ ಏನಾಗ್ಬಿಡುತ್ತೆ ಅಂದರೆ ತುಂಬ ಕ್ರೌಡ್ ಇರುತ್ತೆ. ಮಕ್ಕಳು ಕರ್ಕೊಂಬಂದಿರೋರಾದರೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಕ್ಯೂ ತುಂಬ ಇರುತ್ತೆ, ಈಚೆಯಿಂದನೇ ಇರುತ್ತೆ. ನೀವು ಅವಾಗ ಮಗುನೆಲ್ಲ ಕರ್ಕೊಂಬಂದರೆ ನಿಮ್ಮ ಕೈಲಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನೀವು ಮಧ್ಯಾಹ್ನ ಅಥವಾ ಸಂಜೆ ಬಂದರೆ ಸೂಪರಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಹೇಳ್ತಿರೋದೇನೆಂದರೆ ಮಧ್ಯಾಹ್ನ ಒಳ್ಳೆ ಟೈಮ್ ಅಂತ ಹೇಳ್ಬೋದಾಗಿದೆ. ಆದಷ್ಟು ಮಧ್ಯಾಹ್ನ ಬರೋಕ್ಕೆ ಟ್ರೈ ಮಾಡಿ. ಇಲ್ಲೆಲ್ಲ ಚಂದ ವಸೂಲಿ ಮಾಡಿಸ್ಕೊತಾರೆ. ಅಂದರೆ 20-25 ರೂಪಾಯಿ ಅನಿಸುತ್ತೆ ಮೇ ಬಿ ಇಸ್ಕೊತಿದ್ರು. ಈ ಸತಿ ಏನು ಇಸ್ಕೊಳ್ತಾ ಇರಲಿಲ್ಲ, ಯಾಕಂದರೆ ಮಳೆ ಬರ್ತಿತ್ತಲ್ಲ, ಅವರೇ ನಿಂತ್ಕೊಳ್ಳೋಕೆ ಜಾಗ ಇರ್ತಿರಲಿಲ್ಲ. ಸೊ ಹಾಗಾಗಿ ಎಲ್ಲ ವೆಹಿಕಲ್ನೂ ಹಂಗೆ ಬಿಟ್ಬಿಡ್ತಿದ್ರು. ಏನಿಲ್ಲಪ್ಪ, ಯಾರೂ ಜನನೇ ಇರಲಿಲ್ಲ. ನಾವು ಹೋದಾಗ ಕಮ್ಮಿನೇ ಇದ್ದರು. ನಾವು ಹೋಗಿದ್ದು 3 o'clock 3:34 ಆಗೋಗಿತ್ತು. 4 o'clock ಆಗಿತ್ತು, ಆಲ್ಮೋಸ್ಟ್ 4 o'clock ಆಗಿತ್ತು. ಯಾರೂ ಇರಲಿಲ್ಲ, ತುಂಬ ಜನ ಕಮ್ಮಿ ಇದ್ದರು. ನೀವು ನಾರ್ಮಲ್ ಟೈಮಲ್ಲಿ ಬರ್ತೀನಿ ಅಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇಲ್ಲೇ ಲೆಫ್ಟಲ್ಲಿ ಹೋದರೆ ಇಲ್ಲೆಲ್ಲ ನಾಗರಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾರು ನಾಗರಕಲ್ಗೆಲ್ಲ ಪೂಜೆ ಮಾಡಬೇಕು ಅಂತಿರ್ತಾರೋ ಅವ್ರು ಅಲ್ಲಿ ಹೋಗಿ ಮಾಡ್ಬೋದು. ಹೀಗೆ ಅಪ್ಪಲ್ಲಿ ಬಂದರೆ ಅಂದರೆ ಮೇಲೆ ಬಂದರೆ ನಮಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಪ್ಲೇಸ್ ಇರೋದಿಲ್ಲ ಮಾರ್ನಿಂಗ್ ಟೈಮ್ ಬಂದರೆ. ಇಲ್ಲಿ ನೀವೇನೇ ತೊಗೊಂಬಂದರೂ ತುಂಬ ಹುಷಾರಾಗಿ ಬನ್ನಿ, ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿವೆ. ನೀವು ಏನು ತಂದಿದ್ರೂ ಕಿತ್ಕೊಂಡ್ಬಿಡುತ್ತೆ. ನಿಮಗೆ ಗೊತ್ತಿಲ್ದಿರ ಹಿಂದೆಯಿಂದ ಬಂದು ಕಿತ್ಕೊಂಡು ಹೋಗ್ಬಿಡುತ್ತೆ. ಸಿಕ್ಕಾಪಟ್ಟೆ ಕೋತಿಗಳಿವೆ ಇಲ್ಲಿ. ಯಾರಾದರೂ ಮಕ್ಕಳಾಗಿಲ್ಲ ಅನ್ನೋರು ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ, ಮಕ್ಕಳಾಗ್ತಾರೆ. ಆಮೇಲೆ ಈ ಸ್ಕಿನ್ ಪ್ರಾಬ್ಲಮ್ಸ್ ಅಂದರೆ ಚರ್ಮ ರೋಗ ಏನಾದ್ರು ಸಮಸ್ಯೆ ಇದ್ರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಇಲ್ಲಿ ಮೃತ್ತಿಕೆ ಅಂತ ಕೊಡ್ತಾರೆ. ಅಂದರೆ ಹುತ್ತದಲ್ಲಿ ಇರ್ತಕ್ಕಂಥ ಮಣ್ಣು ತೊಗೊಂಡು ಅದನ್ನು ಉಂಡೆ ರೀತಿಯಾಗಿ ಮಾಡಿ ಕೊಡ್ತಾರೆ ನಿಮಗೆ. ಅದನ್ನು ಕಿವಿಗೆ ಕಣ್ಣಿಗೆ ಎಲ್ಲ ಇಟ್ಕೊಂಡ್ರೆ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಇಲ್ಲಿ ವಿಶೇಷ ದರ್ಶನವೂ ಇದೆ, ಡೈರೆಕ್ಟ್ ದರ್ಶನಕ್ಕೂ ಇದಿದೆ.
ಬಟ್ ನಾವು ಯಾವಾಗೂ ವಿಶೇಷ ದರ್ಶನಕ್ಕೆ ಹೋಗ್ತಿದ್ವಿ. ಅಂದರೆ ಮಾರ್ನಿಂಗ್ ಟೈಮ್ ಅಂದರೆ ವಿಶೇಷ ದರ್ಶನಕ್ಕೆ ಹೋಗಬೇಕು, ಯಾಕಂದರೆ ಸುಮಾರು ಜನನೇ ಇರ್ತಾರೆ. ವಿಶೇಷ ದರ್ಶನದಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬಟ್ ಈ ಸತಿ ಏನಾಯಿತು ಅಂದರೆ ಯಾರೂ ಇರಲಿಲ್ಲ, ಸೊ ಹಾಗಾಗಿ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋದ್ವಿ. ನೀವು ವಿಶೇಷ ದರ್ಶನಕ್ಕೆ ಹೋಗಬೇಕು ಅಂದರೆ 50 ರೂಪಿ ಕಟ್ಟಬೇಕಾಗುತ್ತೆ. ಅರ್ಚನೆ ಏನಾದರೂ ಮಾಡಿಸ್ಬೇಕು ಅಂತ ಇದ್ದರೆ ಇಲ್ಲಿ ಕೌಂಟ್ರ್ ಇದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ನಿಮಿಷ, ಇಲ್ಲಿ ಇದು ಕೌಂಟ್ರು. ನೀವು ಅರ್ಚನೆ ಮಾಡಿಸ್ಬೇಕಂದ್ರೆ ಇಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗಬೇಕು. ಒಳಗಡೆ ನಮಗೆ ಅರ್ಚನೆ ಮಾಡಿಕೊಡ್ತಾರೆ. ಜೊತೆಗೆ ಒಂದು ಪ್ರಸಾದನೂ ಕೊಡ್ತಾರೆ ಅರ್ಚನೆ ಮಾಡಿಸಿದವ್ರಿಗೆ. ಯಾರಾದರೂ ಮಾಡಿಸ್ಬೇಕು ಅಂತಿದ್ರೆ ಇಲ್ಲಿ ಟಿಕೆಟ್ ತೊಗೊಂಡು ಒಳಗೆ ಹೋಗಿ. ನಾಗದೋಷ ಅಂಥವೆಲ್ಲ ಇರೋರಿಗೆ ಇಲ್ಲಿ ಅಂದರೆ ಪರಿಹಾರ ಮಾಡಿಕೊಡ್ತಾರೆ. ನಾಗದೋಷ ಪರಿಹಾರ ಎಲ್ಲ ಮಾಡಿಕೊಡ್ತಾರೆ. ಆಮೇಲೆ ಇಲ್ಲಿ ಆಶ್ಲೇಷ ಬಲಿ ಅಂತೆಲ್ಲ ಮಾಡ್ತಾರೆ. ಯಾರಾದರೂ ಮಾಡಿಸ್ಬೇಕು ಅಂತಿದ್ರೆ ಮಾಡಿಸ್ಬೋದು. ಇಲ್ಲಿ ಸೇವೆಗಳು ತುಂಬ ಸೇವೆಗಳಿವೆ. ಇಲ್ಲಿ ಬೋರ್ಡ್ ಹಾಕಿದ್ರು, ನಾನು ಬಟ್ ತೆಕ್ಕೊಳ್ಳೋಕ್ಕಾಗಲಿಲ್ಲ. ಸುಮಾರು ವಿಶೇಷ ಪೂಜೆಗಳೆಲ್ಲ ಇವೆ. ಯಾವ್ದು ಬೇಕಾದರೂ ನೀವು ಮಾಡಿಸ್ಕೋಬೋದು. ಅಂದರೆ ಅಭಿಷೇಕ, ಅರ್ಚನೆ, ಆಮೇಲೆ ಬೇರೆ ಥರ ಏನಾದರೂ ನೀವು ನಿಮ್ಮ ಕೈಲಾದಷ್ಟು ಏನಾದರೂ ಕೊಡಬೇಕು ಅಂದರೆ ಆ ಥರದ್ರಲ್ಲೂ ಇದೆ. ಇಲ್ಲಿ ಬೇಕಾದರೆ ನೀವು ಹೋಗಿ ಮಾಡ್ಬೋದು. ಇಲ್ಲಿ ಷಷ್ಠಿ ದಿನ ತುಂಬ ವಿಶೇಷ ಪೂಜೆಗಳು ನಡೆಯುತ್ತೆ. ಅವತ್ತಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಯಾಕಂದರೆ ಅವತ್ತು ವಿಶೇಷ ದಿನ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮಾಮೂಲಿ ಟೈಮಲ್ಲಿ ಬಂದ್ರೇ ಬೆಸ್ಟು ಅನಿಸುತ್ತೆ ನನ್ನ ಪ್ರಕಾರ. ಯಾರಾದರೂ ಬರೋರಿದ್ದರೆ ನೀವು ಇಲ್ಲಿ ಬಂದು ವಿಸಿಟ್ ಮಾಡೋಗಿ. ಇಲ್ಲಿ ಸೈಡಲ್ಲೆಲ್ಲ ಶ್ಲೋಕಗಳು ಹಾಕಿದ್ದಾರೆ ದೇವರುಗಳದ್ದೆಲ್ಲ. ಆಮೇಲೆ ನೀವು ತೆಂಗಿನಕಾಯಿ ಅದೆಲ್ಲ ಒಳಗೆ ತೊಗೊಂಡು ಹೋಗೋಂಗಿಲ್ಲ, ಇಲ್ಲೇ ಓಡಿಸ್ಬೇಕು. ನೀವು ತೆಂಗಿನಕಾಯಿ ತಂದಿದ್ರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಪ್ಲೇಸಲ್ಲಿ ನೀವು ತೆಂಗಿನಕಾಯಿ ಓಡಿಸ್ಬೇಕಾಗಿ ಬರುತ್ತೆ. ಹೂವು ಮತ್ತು ಸಾಂಬ್ರಾಣಿ ಕಡ್ಡಿ ಅಂದರೆ ಅಗರಬತ್ತಿ ಅವೆಲ್ಲ ನೀವು ಇಲ್ಲೇ ಹೊರಗಡೆನೇ ಹಾಕಬೇಕು. ಇವತ್ತೇನು ಇಲ್ಲಿ ಇಟ್ಟಿರಲಿಲ್ಲ, ಯಾಕಂದರೆ ಮಳೆ ಬರ್ತಿರೋದ್ರಿಂದ ಇಲ್ಲೇನೂ ಇಟ್ಟಿರಲಿಲ್ಲ. ಜನನೂ ಕಮ್ಮಿ ಇದ್ರಲ್ಲ, ಸೊ ಹಾಗಾಗಿ ಎಲ್ಲ ಒಳಗಡೆನೇ ತೊಗೊಂಡು ಹೋಗ್ತಿದ್ರು. ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ. ಪ್ರತಿನಿತ್ಯ ನಿಮಗೆ ಇಲ್ಲಿ 8:30ಗೆ ಸ್ಟಾರ್ಟ್ ಆಗುತ್ತೆ ಅಭಿಷೇಕ ಎಲ್ಲ. ಆಮೇಲೆ ಮಂಗಳಾರತಿ ಬಂದು 10:00ವರೆಗೆ ಮಹಾಮಂಗಳಾರತಿ. ನೈಟ್ ಬಂದು ಮಹಾಮಂಗಳಾರತಿ 8:30ಗೆ ಸ್ಟಾರ್ಟ್ ಆಗುತ್ತೆ. ನೈನ್ ಓ ಕ್ಲಾಕ್ವರೆಗೂ ತೆಗೆದಿರ್ತಾರೆ ಅನಿಸುತ್ತೆ ಮೋಸ್ಟ್ಲಿ ಈ ದೇವಸ್ಥಾನ ನೈಟು. ನೀವು ಆರಾಮಾಗಿ ಸಂಜೆ ಬರ್ಬೋದಪ್ಪ. ಆರಾಮಾಗಿ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆಗಿನ್ನ. ನಮ್ಮ ಮನೆಗಂತೂ ಅಲ್ಲೆಲ್ಲ ಎಲ್ಲಿಯೋ ಕೋತಿಗಳನ್ನೆಲ್ಲ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ಲು. ಅಮ್ಮ ನೋಡು ಕೋತಿಗಳು ಹೇಗೆ ಆಡ್ತಿದೆ ಅಂತ. ನಾನು ಅದನ್ನು ಸ್ವಲ್ಪ ವಿಡಿಯೋನ ತಕ್ಕೊಂಡಿದ್ದೀನಿ, ನಿಮಗೆ ಮುಂದೆ ಹಾಕ್ತೀನಿ, ನೀವೇ ನೋಡಿ. ನೀವೇನೇ ತೊಗೊಂಡೋದ್ರೂ ಹುಷಾರಾಗಿ ತೊಗೊಂಡೋಗಿ, ಇಲ್ಲರೆ ಇಲ್ಲಿ ಕೋತಿಗಳು ಕಿತ್ಕೊಂಡ್ಬಿಡುತ್ತವೆ. ಸಿಕ್ಕಾಪಟ್ಟೆ ಕೋತಿಗಳಿದೆ ಇಲ್ಲಿ ನೋಡಿ. ಇದನ್ನು ನಾನು ಶೂಟ್ ಮಾಡ್ತಾನೆ ಇದ್ದೆ. ಎಷ್ಟು ತಮಾಷೆ ಅಂದರೆ, ಇನ್ನೂ ಒಂದು ಕೋತಿ ಬಂತು. ಅಲ್ಲಿ ಕಟ್ಟಿಗೆ ಎಲ್ಲ ಇಟ್ಟಿದ್ರಲ್ಲ, ಅದ್ರ ಮೇಲೆ ನಿಂತ್ಕೊಂಡು ಇದು ಮಾಡ್ತಿತ್ತು. ಸೊ ನನಗೆ ತುಂಬಾ ನಗು ಬಂದುಬಿಡ್ತು ಅವೆಲ್ಲ ನೋಡಿ. ನನ್ನ ಮಗಳಂತೂ ಅದನ್ನು ನೋಡ್ತಾನೆ ಇದ್ಲು ಕೋತಿನ. ನೋಡಿ ಈ ಕೋತಿನ ಈಗ ನೋಡ್ತೀರಿ ನೀವೇ. ಸಿಕ್ಕಾಪಟ್ಟೆ ಕೋತಿಗಳಿದೆ ಇಲ್ಲಿ.
ಇದು ನಾವು ಒಳಗಡೆ ಬಂದ್ವಿ ಈಗ. ಒಳಗೆಲ್ಲ ಬಂದ್ಬಿಟ್ಟಿತ್ತು ಕೋತಿಗಳು ನಾವು ಹೋದಾಗ. ನೋಡಿ ಇಲ್ಲೊಂದು ಬಂದಿದೆ. ಯಾರ ಕೈಲಿ ಏನಿದ್ರು ಕಿತ್ಕೊಂಡ್ಬಿಡುತ್ತವೆ ಅವು. ಅದಕ್ಕೆ ನೀವೇನು ಯಾರು ಏನು ತಂದಿದ್ರು ಹುಷಾರಾಗಿ ನೀವು ತೊಗೊಂಡೋಗಿ, ಇಲ್ಲದ್ರೆ ಕಿತ್ಕೊಂಡ್ಬಿಡುತ್ತೆ. ಈಗ ನಾವು ದೇವ್ರ ದರ್ಶನ ಮಾಡ್ತಿದ್ದೀವಿ. ಎಲ್ಲರೂ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಹೊರಗಡೆ ಮೃತ್ತಿಕೆ ಅಂತ ಕೊಡ್ತಾರೆ, ಅಂದರೆ ದೇವ್ರದ್ದು ಹುತ್ತದಲ್ಲಿ ಮಾಡಿರ್ತಾರೆ ಅದು. ಅದನ್ನು ಕಿವಿಗೆ ಕಣ್ಣಿಗೆ ಎಲ್ಲ ಇಟ್ಕೊಂಡು ತುಂಬಾ ಒಳ್ಳೆಯದು. ಇಲ್ಲಿ ನೋಡಿಸ್ತೀನಿ ನಾನು. ಇದು ಹುತ್ತದ್ದು ಮಣ್ಣಿಂದ ಇದು ಮಾಡಿರ್ತಾರೆ. ಮತ್ತು ಇಲ್ಲೆಲ್ಲ ನಿಮಗೆ ಈ ಉಂಗುರ, ದೇವ್ರದ್ದು ಫೋಟೋಸು ಎಲ್ಲ ಒಳಗಡೆನೇ ಸಿಗುತ್ತೆ. ಯಾರಾದರೂ ಪರ್ಚೇಸ್ ಮಾಡಬೇಕು ಅಂದಿದ್ರೆ ಮಾಡ್ಬೋದು. ನಾನು ಇಲ್ಲೊಂದೆರಡು ಫೋಟೋಸ್ ತೊಗೊಂಡೆ. ನಿಮ್ಗೆ ಯಾರಿಗಾದ್ರೂ ಏನಾದರೂ ಬೇಕಾದರೂ ಇಲ್ಲಿ ತೊಗೋಬೋದು. ಈಗ ನಾವು ಎಲ್ಲ ದರ್ಶನ ಮಾಡಿಕೊಂಡು ವಾಪಸ್ ಹೋಗ್ತಿದ್ದೀವಿ ಮನೆಗೆ. ನಾವು ಹೋಗ್ಬೇಕಾದ್ರೆ ಚಿಕ್ಕಬಳ್ಳಾಪುರದ ಮೇಲೆ ಹೋದ್ವಿ. ವಾಪಸ್ ಹೋಗೋವಾಗ ಹೆಂಗಿತ್ತು ಅಂದರೆ ನಂದಿ ಬೆಟ್ಟ ಫುಲ್ ಕವರ್ ಆಗಿಬಿಟ್ಟಿತ್ತು ಮೋಡದಿಂದ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಅಲ್ಲೊಂದೆಲ್ಲ ಫೋಟೋ ತೆಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ತುಂಬಾ ಮಳೆ ಬರ್ತಿತ್ತು, ಅದರಿಂದ ತೆಗಿಲಿಲ್ಲ. ಒಳಗಡೆಯಿಂದನೇ ಒಂದೆರಡು ವೀಡಿಯೋ ತಕ್ಕೊಂಡೆ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಆಗಲೇ ಹೇಳಿದ್ನಲ್ಲ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ದೂರದಲ್ಲಿ, ಅದೇ ನಂದಿ ಬೆಟ್ಟ. ಸಿಕ್ಕಾಪಟ್ಟೆ ಕವರ್ ಆಗಿಬಿಟ್ಟಿತ್ತು. ಹೆಂಗಿತ್ತು ಅಂದರೆ ಏನೂ ಕಾಣಿಸ್ತಿರಲಿಲ್ಲ. ಬೆಟ್ಟ ಇದೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ ನಮಗೆ, ಆ ಥರ ಕವರ್ ಆಗಿತ್ತು. ಈ ಕಡೆ ಮಾತ್ರ ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಕಡೆ ಪ್ಲೇಸಸ್ ಎಲ್ಲ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ನಂದಿ ಬೆಟ್ಟ. ನೋಡಿ ಹೇಗೆ ಕವರ್ ಆಗಿದೆ ಅಂತ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇದೇ ರೀತಿಯಾದ ಸಪೋರ್ಟ್ ಕೊಡ್ತೀರಿ. ಹಾಗೆ ನಿಮ್ಮ ಫ್ರೆಂಡ್ಸು ಎಲ್ಲ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ನೋಡಿ ನಂದಿ ಬೆಟ್ಟ ಫುಲ್ ಹೇಗೆ ಕವರ್ ಆಗಿದೆ ಅಂತ. ಇಲ್ಲೆಲ್ಲ ಫೋಟೋಶೂಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಮಳೆ ಬರ್ತಿತ್ತು, ಅದಕ್ಕೆ ಎಲ್ಲೂ ನಿಲ್ಸೋಕ್ಕಾಗಲಿಲ್ಲ. ತುಂಬ ಮಿಸ್ ಮಾಡ್ಕೊಂಡ್ವಿ ಇಲ್ಲೆಲ್ಲ. ಇದಿಷ್ಟು ನನ್ನ ವಿಡಿಯೋ ಇವತ್ತಿಂದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅದವರೆಗೂ ಬಾಯ್ ಬಾಯ್. ಅಲ್ಲೋಗಿ ಫೋಟೋಶೂಟ್ ಮಾಡಿಸ್ಬೇಕು. ನನಗೆ ಇವಾಗ ಟೈಮ್ ಇದ್ದಿದ್ರೆನ ಇಲ್ಲೊಂದು 10 ವೀಡಿಯೋ ಮಾಡಿಬಿಡ್ತಾ ಇದ್ದೀರಿ, ಟಿಕ್ಟಾಕ್ ವೀಡಿಯೋಗೆ. ಅನ್ನೋರು ಬಾಯ್.
ನಿಧಾನ ಯಾವ್ದು ಗ್ಲಾಸ್ ಇಳಿಸ್ಲಿಲ್ಲ ಇರ್ರಿ ನಾನು ಪಾಸ್ ಆಗೋದೆ ಹೋಗು ಹೋಗು